ನಮಸ್ಕಾರ. ಸ್ಪಂದನ ವಾಹಿನಿಯ ವೀಕ್ಷಕರೆಲ್ಲರಿಗೂ ಕವಿ ಸಮಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದು ನಮ್ಮೊಂದಿಗಿದ್ದಾರೆ ಮಾನಸ ಪ್ರವೀಣ್ ಭಟ್ ಇವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಮಾನಸ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ, ಧನ್ಯವಾದಗಳು. ಮನೆದ ಭಾವಗಳ ಪದಗಳಲ್ಲಿ ಕಟ್ಟಿ ಜಗದ ಡೊಂಕುಗಳನ್ನು ಹೆಣೆದು ಕುಟ್ಟಿ ಓದುಗರ ಎದೆಗಿಳಿಸೋ ಕವಿಗಳ ಆಂತರ್ಯ ತೆರೆದಿಡುವ ವಿಸ್ಮಯ ಈ ಕವಿ ಸಮಯ. ನಾನು ಅನಿತಾ ಸಿಕ್ವೇರ. ಬಗ್ಗೆ ಕುತೂಹಲ ಅಂತೂ ತುಂಬ ಇದೆ, ಬರಹಗಾರ್ತಿ ಅಂಥೇಳಿ. ಜೊತೆಯಲ್ಲಿ ನಿಮ್ಮ ಬಗ್ಗೆ ಒಂದಿಷ್ಟು ತಿಳ್ಕೊಳ್ಳುವಂತಹ ಆಸಕ್ತಿನೂ ಇದೆ. ಹಾಗಾಗಿ ಕಾರ್ಯಕ್ರಮದ ಶುರುವಿನಲ್ಲಿ ನಿಮ್ಮದೊಂದು ಚಿಕ್ಕ ಪರಿಚಯ ಮಾಡಿಕೊಡಿ. ನನ್ನ ಹೆಸರು ಮಾನಸ ಪ್ರವೀಣ್ ಭಟ್, ಮಾಂಟ್ರಾಡಿಯವಳು, ಮೂಡಬಿದ್ರೆ ತಾಲೂಕಿನ. ನನ್ನ ಪತಿಯ ಹೆಸರು ಪ್ರವೀಣ್ ಭಟ್, ಹಾಗೆ ನನ್ನ ಮಾವನ ಹೆಸರು ಅನಂತಕೃಷ್ಣ ಕಲ್ಲುರಾಯ, ನನ್ನ ಮಗನ ಹೆಸರು ಪ್ರದ್ಯುಮ್ನ ಕಲ್ಲುರಾಯ ಅಂತ. ನಾನು ಮೂಲತಃ ಸಾಗರದವಳು. ಮದುವೆ ಆದ ನಂತರ ನನ್ನ ಇಲ್ಲಿ ಮೂಡಬಿದ್ರೆಯಲ್ಲಿ ಬಂದಿರುವಂತದ್ದು. ಹೌದು, ಒಬ್ಬನೇ ಮಗ. ಒಬ್ಬನೇ ಮಗ ಇದ್ದೇನೆ. ಹೌದು. ಕಲ್ತಿರುವಂತಹ ಶಾಲಾ ಕಾಲೇಜುಗಳ ಬಗ್ಗೆ? ನಾನು ಕಲ್ತದ್ದೆಲ್ಲ ಸಾಗರದಲ್ಲಿ. ನನ್ನ ತಾಯಿ ರತ್ನ ಅಂತ, ತಂದೆ ರವಿ ಭಟ್ ದಿವಂಗತರು. ಸಾಗರ ಸುಭಾಷ್ ನಗರ ಶಾಲೆಯಲ್ಲಿ ನಾನು ಓದಿದ್ದು. ಹಾಗೆ ಅಲ್ಲಿಯ ಜೂನಿಯರ್ ಕಾಲೇಜ್ನಲ್ಲಿ ನನ್ನ ಕಾಲೇಜಿನ ವ್ಯಾಸಂಗವಾಯಿತು, ಮುಗಿಸಿರೋದು. ನಂತರ ಇಲ್ಲಿ ಮದುವೆ ಆದ ನಂತರ ಇಲ್ಲಿ ಬಂದಿದ್ದೇನೆ. ಆಮೇಲೆ ಈ ಬರವಣಿಗೆಯಲ್ಲಿ ಹೇಗೆ ಆಸಕ್ತಿ ಮೂಡಿತು ಮೊದಲು? ನಾನು ಕಾಲೇಜಲ್ಲಿ ಇರ್ತಾ ಎಲ್ಲ ಬರೀತಾ ಇದ್ದೆ ಹೀಗೆ ಬರಹಗಳನ್ನೆಲ್ಲ. ಅದರ ನಂತರ ಹೀಗೆ ಎಲ್ಲ ಹೊಸ ವರ್ಷಕ್ಕೆ ಆ ಥರ ಎಲ್ಲ ಬರೀತೇವಲ್ಲ, ಆ ರೀತಿ ಬರೀತಾ ಇದ್ದೆ. ಅಂದ್ರೆ PUC ಇದ್ದಾಗ ಬರೀಲಿಕ್ಕೆ ಶುರು ಮಾಡಿದ್ರಿ? PUC ಇಂದ ಬರೀಲಿಕ್ಕೆ ಅದೊಂದು ಪ್ರೇರಣೆ ಅಂತ ಇರುತ್ತಲ್ಲ, ಅಂದ್ರೆ ಬರಿಬೇಕು ಅಂತೇಳಿ ಅಂದ ತಕ್ಷಣ ಬರುದಿಲ್ಲ. ಆ ಬರವಣಿಗೆ ಬರ್ಲಿಕ್ಕೆ ಒಂದು ಕಾರಣ, ಆಸಕ್ತಿ, ಪ್ರೇರಣೆ? ಕಾರಣ ಅಂದ್ರೆ ಆಗ ಹೊಸ ವರ್ಷ ಬರುವಾಗೆಲ್ಲ ಗ್ರೀಟಿಂಗ್ಸ್ ಕಾರ್ಡ್ ಎಲ್ಲ ಕೊಡೋದಿತ್ತಲ್ಲ, ಹಾಗೆ ಕಾರ್ಡುಗಳಲ್ಲೆಲ್ಲ ಬರಿತಾ ಇದ್ವಿ ನಾವು ಒಂದಿಷ್ಟು ಜನ ಸ್ನೇಹಿತರು ಸೇರಿ. ಮತ್ತೆ ಅದಕ್ಕಂತಾನೆ ಪುಸ್ತಕದಲ್ಲಿ ಬರೆಯೋದು, ಮತ್ತೆ ಆಟೋಗ್ರಾಫ್ ಬುಕ್ ಅಲ್ಲಿ ಬರೆಯೋದು, ಆ ತರ ಎಲ್ಲ ಇತ್ತು. ಹಾಗೆ ಬರಿತಾ ಅದರ ನಂತರ ಮದ್ವೆ ಆದ ನಂತರ ಬರವಣಿಗೆ ಅನ್ನೋದು ಇರ್ಲಿಲ್ಲ, ಬಿಟ್ಟೋಗಿತ್ತು. ನಂತರ ಒಂದು ನವಪರ್ವ ಫೌಂಡೇಶನ್ ಅಂತ ಒಂದು ಸಂಸ್ಥೆಯಲ್ಲಿ ಕಥಾ ಸ್ಪರ್ಧೆ ಇಟ್ಟಿದ್ರು. ಆ ಒಂದು ಸ್ಪರ್ಧೆಯನ್ನು ನೋಡಿ ಅದಕ್ಕೆ ಒಂದು ಕಥೆಯನ್ನು ಬರ್ದೆ. ಆ ಕಥೆ 2ನೇ ಸ್ಥಾನವನ್ನು ಪಡ್ಕೊಳ್ತು. ಅದಾದ ನಂತರ ತುಂಬಾ ಖುಷಿ ಆಯ್ತು, ಪ್ರೇರಣೆ ಆಯ್ತು. ಆಗ ಮೊಬೈಲ್ ಅಲ್ಲಿ ಎಲ್ಲ ಟೈಪ್ ಮಾಡ್ಲಿಕ್ಕೆ ಗೊತ್ತಿಲ್ಲ, ಅಂದ್ರೆ ಹೇಗೆ ಬರೆಯುವುದಂತೆಲ್ಲ ಗೊತ್ತಿಲ್ಲ. ಕನ್ನಡ ಟೈಪಿಂಗ್ ಅಲ್ಲಿ ಹೇಗೋ ಕಷ್ಟಪಟ್ಟು ಟೈಪ್ ಮಾಡಿದ ಕತೆ 2nd ಸ್ಥಾನ ಬಂತದ್ದು, ತುಂಬಾ ಖುಷಿ ಆಯ್ತು. ಮತ್ತೆ ಫೌಂಡೇಶನ್ ಓನರ್ ಇದ್ದಾರಲ್ಲ, ಅವರು ಅಧ್ಯಕ್ಷರು, ಅವರು ನಮ್ಗೆ ಕೇಳಿದ್ರು, ನೀವು ನಮ್ಮ ಸಂಸ್ಥೆಯಲ್ಲಿ ಬರಿಬಹುದಲ್ಲ ಅಂತ ಕೇಳಿದ್ರು. ಅವರ ಒಂದು ಅವಕಾಶದಿಂದ ಈ ಒಂದು ಸ್ಥಾನ. ಎಷ್ಟು ವರ್ಷಗಳ ಹಿಂದೆ ಇದು? ಇದು ಒಂದು ಸುಮಾರು ಒಂದು 5-6 ವರ್ಷಗಳ ಹಿಂದೆ ಮೊದಲಿಗೆ ನೀವು ಬರ್ದಿದ್ದು ಕತೆ. PUC ಇದ್ದಾಗ ಅದೇ ಗ್ರೀಟಿಂಗ್ಸ್ ಅಲ್ಲಿ ಬರಿತೇನೆ ಅಂತ ಹೇಳಿದ್ರೆ ಕವನಗಳು, 4 ಸಾಲಿನ ಚುಟುಕುಗಳು, ಚಿಕ್ಕ ಚುಟುಕುಗಳನ್ನು ಬರೀತಿದ್ರಿ PUC ಯಲ್ಲಿ. ನಂತರ ಮದುವೆ ಆದ ನಂತರ ಬರಿತಿರ್ಲಿಲ್ಲ, ಆ ನಂತರ ಬರ್ದಿದ್ದು ಕತೆ. ಅದ್ರ ಮೊದಲು ಕವನಗಳೆಲ್ಲ ಇತ್ತು, ಪತ್ರಿಕೆಗೆ ಕಳಿಸೋದೆಲ್ಲ ಮಾಡಿರ್ಲಿಲ್ಲ. ಇಲ್ಲ, ಅದ್ರ ನಂತರ ಕತೆನೂ ಬರಿತಿದ್ರ ಅವಾಗ? ಕತೆ ಕಾಲೇಜಲ್ಲಿ ಇರ್ತಾ ಕತೆ ಬರಿತಿದ್ದಿಲ್ಲ, ಅದೇ ಕತೆ ಕೇಳಲಿಕ್ಕೆ ತುಂಬಾ ಇಂಟ್ರೆಸ್ಟ್ ಇತ್ತು. ಇದಕ್ಕೊಂದು ಪ್ರೇರಣೆ ಅಂದ್ರೆ ನನ್ನ ತಾಯಿ. ಅವರು ನಾನು ಚಿಕ್ಕದಿರುವಾಗ ಕಥೆಯನ್ನ ತುಂಬಾ ಹೇಳ್ತಾ ಇದ್ರು. ಅವರು ಹೇಳುವ ಕಥೆಯನ್ನೆಲ್ಲ ಕೇಳಿ ಸ್ವಲ್ಪ ಹೇಗೆ ಅಂದ್ರೆ ದೆವ್ವ, ಭೂತ, ಆ ತರ ಕಥೆಗಳೆಲ್ಲ ಕೇಳಲಿಕ್ಕೆ ತುಂಬಾ ಇಂಟ್ರೆಸ್ಟ್. ಹಾಗಾಗಿ ಅಂತ ಕಥೆಗಳನ್ನೇ ಬರೀಲಿಕ್ಕೆ ಶುರು ಮಾಡಿದೆ. ಹಾಗೆ ಈ ಒಂದು ಕತೆ 2ನೇ ಸ್ಥಾನ ತಗೊಂಡು ತುಂಬಾ ಖುಷಿ ಆಯ್ತು. ಅಮ್ಮ ಪ್ರೇರಣೆ ಅಂದ್ರೆ ಅಮ್ಮ ಚಿಕ್ಕಂದಿಂದ ಹೇಳಿದ ಕಥೆಗಳು ನಿಮ್ಮಲ್ಲಿ ಕುತೂಹಲ ಮೂಡ್ತಿತ್ತು, ನಿಮ್ಮಲ್ಲೇ ಒಂದು ಚಿತ್ರಣ ಸಹ ಬರ್ತಾ ಇತ್ತು, ಅದರಿಂದಾಗಿ ನೀವು ಕತೆ ಬರ್ದ್ರಿ. ಯಾವ ಕತೆ ನೆನಪಿದ್ಯಾ ಮೊದಲು ಬರ್ದಿರುವಂತದ್ದು? ಮೊದಲು ಬರ್ದಿರೋದು ಒಂದು ನರಿಯದ್ದು ಕತೆ. ಹಾಗೆ ಅದಾದ್ರೆ ಮಕ್ಕಳ ಕತೆ ಬರ್ದಿದ್ರ? ಮಕ್ಕಳ ಕತೆ, ನರಿಯದ್ದು. ಅದಾದ ನಂತರ ಹಸಿವಿನ ಬಡತನ ಅಂತ ಒಂದು ಕಥೆಯನ್ನು ಬರ್ದಿದೆ. ಅದು ರೋಡ್ ಸೈಡ್ ಅಲ್ಲಿ ಮಕ್ಳು ಇರ್ತಾರೆ, ಅವರನ್ನೆಲ್ಲ ಗಮನಿಸಿ ನಮ್ಮ ಮಕ್ಕಳಿಗೆ ನಾವು ಊಟ ಮಾಡಿಸುವಾಗ ಯಾವ ರೀತಿ ಕತೆ ಹೇಳ್ಬೇಕು, ಆ ಮಕ್ಕಳನ್ನ ತೋರಿಸಿ ಊಟ ಮಾಡಿಸುವಾಗ ಮಕ್ಕಳಿಗೆ ಒಂದು ಊಟ ಮಾಡ್ಬೇಕಂತ ಆಗ್ತದೆ, ಆಹಾರವನ್ನ ವೇಸ್ಟ್ ಮಾಡಬಾರ್ದು, ಆ ರೀತಿ ಒಂದು ಕಥೆಯನ್ನು ಬರ್ದಿದ್ದೇನೆ. ಅದು ಎಲ್ಲರಿಗೂ ಇಷ್ಟ ಆಯ್ತು, ಪತ್ರಿಕೆಯಲ್ಲೆಲ್ಲ ಹಾಕಿದೆ. ಮತ್ತೆ ಲೇಖನಗಳನ್ನ ಬರೀಲಿಕ್ಕೆ ಶುರು ಮಾಡಿದ್ರಿ. ಈಗ ಮೊದಲು ಬರೆದ ಕಥೆನೇ ಪ್ರಕಟಗೊಂಡಿತ್ತು? ಮೊದಲು ಬರೆದ ಕಥೆನೇ ಪ್ರಕಟ. ಅವಾಗ ಬೇರೆಯವರದೆಲ್ಲ ಸಹಕಾರ, ಪ್ರೋತ್ಸಾಹ ಹೇಗಿತ್ತು? ನಾನು ಬರೀತೇನೆ ಅಂತ ಯಾರಿಗೆ ಸಹ ಗೊತ್ತಿರ್ಲಿಲ್ಲ. ಎಲ್ಲ ಸ್ಟೇಟಸ್ ಎಲ್ಲ ಹಾಕುವಾಗ ನೀನ್ ಬರೀತೀಯ ಮಾರೈತಿ ಅಂತ ಕೇಳ್ತಿದ್ರು. ಹಾಗೆ ಎಂತ ಬರೀತೀಯ ಎಂತದ ಅಂತೆಲ್ಲ ಹೀಗೆಲ್ಲ ತಮಾಷೆ ಮಾಡ್ತಿದ್ರು. ಈಗ ಅವರು ಹೇಳ್ತಾರೆ, ಇಷ್ಟು ದೊಡ್ಡ ಕವಯತ್ರಿ ಆಗಿದೆಯಾ, ಹಾಗೆ ಬರವಣಿಗೆಯಲ್ಲಿ ಮುಂದುವರೆದಿದೆಯಾ ಅಂತಂದ್ರೆ ಪ್ರೋತ್ಸಾಹ ಸಿಕ್ಕಿತ್ತು ಅದೇ ಮನೆ ಕಡೆಯಿಂದ. ಈಗ ಮದುವೆ ಆದ ನಂತರ ಬರ್ದಿದ್ದ ಅಂದ್ರೆ ಗಂಡನ ಮನೆಯಿಂದ ಸಹಕಾರ ಸಿಕ್ಕಿತ್ತು, ಅದರಿಂದ
ನನ್ನ ಪತಿ ಕೂಡ ಕೆಲವು ಅಂದ್ರೆ ನಾನು ಲೇಖನಗಳನ್ನ ಬರೆಯುವಾಗ ಕೆಲವೆಲ್ಲ ತಪ್ಪುಗಳಿದ್ರೆ ಹೇಳ್ತಾರೆ. ಆಸಕ್ತಿ ಇದೆ, ಅವರು ಹೇಳ್ತಾರೆ ಇದಕ್ಕೆ ಆ ಪದ ಹಾಕಿದ್ರೆ ಚೆನ್ನಾಗತ್ತೆ, ಈ ಪದ ಹಾಕಿದ್ರೆ. ಮತ್ತೆ ನನ್ನ ತಂಗಿ ಕೂಡ ಅಷ್ಟೇ ಸಹಕಾರ ಮಾಡ್ತಾಳೆ, ಇದು ಆ ರೀತಿ ಬರಿಬಾರ್ದು, ಇನ್ನು ಏನಾದ್ರೂ ಯೋಚನೆ ಬೇರೆ ತರ ಮಾಡು, ಅದೆಲ್ಲರೂ ಮಾಡ್ತಾರೆ, ಈ ತರ ಮಾಡ್ಬೇಡ, ಆ ತರ ಮಾಡು, ಹಾಗೆಲ್ಲ ಹೇಳ್ತಾಳೆ. ಹೌದಾ, ಪ್ರೋತ್ಸಾಹ ಚೆನ್ನಾಗಿದೆ ತಂಗಿಯಿಂದ ಮತ್ತೆ ಪತಿಯಿಂದ. ತಂಗಿ ಏನ್ ಮಾಡ್ತಿದ್ದಾರೆ ಅವರು? ಬರವಣಿಗೆ? ಇಲ್ಲ, ಅವಳು ಚಿತ್ರ ಎಲ್ಲ ಚೆನ್ನಾಗಿ ಬಿಡಿಸ್ತಾಳೆ ಮನೆಯಲ್ಲೇ. ಆದ್ರೆ ಬರವಣಿಗೆ ಬಗ್ಗೆ ನಿಮ್ಗೆ ತುಂಬಾ ಪ್ರೋತ್ಸಾಹ ಕೊಡ್ತಾರೆ. ಹೌದು. ನಂತರ ದಿನಗಳಲ್ಲಿ ಬರೀತಿದ್ರಲ್ಲ, ಮೊದಲು ಪತ್ರಿಕೆಯಲ್ಲಿ ಬಂತು, ನಂತರ ಹೇಗೆ ಪತ್ರಿಕೆ ಯಾವುದಕ್ಕೆಲ್ಲ ಹಾಕ್ಲಿಕ್ಕೆ ಶುರು ಮಾಡಿದ್ರಿ? ಪತ್ರಿಕೆಗಳಲ್ಲಿ ಜನಮಿಡಿತ, ಮತ್ತೆ ಇದು ಉದಯ ವಾಹಿನಿಯವರು, ಮತ್ತೆ ಉದಯವಾಣಿಯಲ್ಲಿ ಒಂದು ಸಲ ಏನೋ ಬಂದಿದೆ, ಮತ್ತೆ ಇದು ಪ್ರಜಾವಾಣಿ, ಹೀಗೆ ತುಂಬಾ ಇದು ಹೆಲೋ ಶಿವಮೊಗ್ಗ, ಅದರಲ್ಲಿ ಎಲ್ಲ ಹಾಕ್ತಾ ಹೋದ್ರಿ, ಬರಿತಾ ಹೋದ್ರಿ. ಕತೆ, ಕವನ, ಲೇಖನಗಳು ಇಷ್ಟೆಲ್ಲವನ್ನು ಬರಿತಾ ಹೋದ್ರಿ. ಇತ್ತೀಚೆಗೆ ಕವನಗಳಿಗಿಂತ ಲೇಖನಗಳು ಹಾಕೋದೇ ಜಾಸ್ತಿ ಬರಿತಾ ಇದ್ದೀರಿ. ಹೆಚ್ಚಾಗಿ ಯಾವುದ್ರ ಬಗ್ಗೆ ಬರಿತೀರಿ ಲೇಖನಗಳು? ಸಾಮಾಜಿಕವಾಗಿ ಏನ್ ಕಾಣುತ್ತೆ ಅದು ಮನಸ್ಸಿಗೆ ಏನ್ ಬರುತ್ತೆ ಅದು, ಮೊಬೈಲ್ಗಳಿಂದ ಆತರ, ಮತ್ತೆ ಸ್ಟೇಟಸ್ ಅದ್ರ ಬಗ್ಗೆ ಎಲ್ಲ. ಮತ್ತೆ ಈಗ ನಾವು ಹೋಗ್ತಿರುವಾಗ ಏನಾದ್ರೂ ಒಂದ್ ಕಾಣುತ್ತೆ, ಆ ವಿಷಯದ ಬಗ್ಗೆ ನಮಗೆ ಸಂಕ್ಷಿಪ್ತವಾಗಿ ಬರೆಯೋದು, ಆ ರೀತಿ. ಅದೆಲ್ಲ ಬರೆದು ಪತ್ರಿಕೆಗೆ ಕಳಿಸ್ತೇನೆ. ಕೆಲವೊಂದು ಕಳಿಸೋದಿಲ್ಲ. ಈಗ ಒಂದು 4 ತಿಂಗಳಿಂದ ಕಳಿಸೋದು ಕಮ್ಮಿ ಆಗಿದೆ. ಫೇಸ್ಬುಕ್ಕಿಗೆಲ್ಲ ಹಾಕ್ತಿಲ್ವಾ? ಫೇಸ್ಬುಕ್ ಅಲ್ಲಿ ಪತ್ರಿಕೆಯಲ್ಲಿ ಬಂದದ್ದೆಲ್ಲ ಫೇಸ್ಬುಕ್ ಹಾಕ್ತೀರಿ. ಈಗ ನೀವು ಬರ್ದಿರೋದು ಹಾಕುದಿಲ್ಲ ಫೇಸ್ಬುಕ್ ಅಲ್ಲಿ? ಬರ್ದಿಟ್ಟಿದ್ದೀರಲ್ಲ ಕೆಲವೊಂದು, ಅದನ್ನ ಹಾಕುದಿಲ್ಲ. ಪತ್ರಿಕೆಯಲ್ಲಿ ಬಂದದ್ದೆಲ್ಲ ಅಂದ್ರೆ ಮಾತ್ರ ಹಾಕ್ತಾ ಇದ್ದೀರಿ. ಹೌದು. ಅಂದ್ರೆ ಇದು ವಾಟ್ಸಪ್ ಅಲ್ಲಿ ಕೆಲವೊಂದು ಗುಂಪುಗಳೆಲ್ಲ ಇದ್ದಾವೆ, ಅದ್ರಲ್ಲೆಲ್ಲ ಭಾಗವಹಿಸ್ತೇವೆ. ನಮ್ಮ ನವಪರ್ವ ಫೌಂಡೇಶನ್ ಇಂದ ವಾರದಲ್ಲಿ 2 ಸ್ಪರ್ಧೆ ಮಾಡ್ತಿದ್ದೇವೆ. ನಮ್ಮ ನಿರ್ಣಾಯಕರ ಸಹಕಾರ ತುಂಬಾ ಅಗತ್ಯ ಅದಕ್ಕೆ. ಅವ್ರು ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ, ಹಾಗಾಗಿ ಸಂಸ್ಥೆ ಚೆನ್ನಾಗಿ ನಡೀತಾ ಇದೆ. ಅದರದ್ದು ಅಧ್ಯಕ್ಷರನ್ನ ಹೇಳಿದೆಲ್ಲ, ಮುರಳೀಧರ್ KS ಅಂತ, ಅವರು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಿದ್ದಾರೆ. ವರ್ಷಕ್ಕೆ ಒಂದು ಪ್ರೋಗ್ರಾಮ್ ಮಾಡ್ತೀವಿ ಮೂಡುಬಿದ್ರೆಯಲ್ಲಿ. ಹೌದಾ? ಪುಸ್ತಕ ಬಿಡುಗಡೆ ಮಾಡ್ತೇವೆ. ಸಂಸ್ಥೆಯಲ್ಲಿ ಇದ್ದವರ ಬರಹಗಳನ್ನೆಲ್ಲ ಹಾಕಿ ವರ್ಷಕ್ಕೆ ಒಂದು ಪ್ರೋಗ್ರಾಮ್ ಮಾಡಿ ಪುಸ್ತಕ ಬಿಡುಗಡೆ ಮಾಡ್ತೇವೆ. ಈಗ ನೆಕ್ಸ್ಟ್ ನವೆಂಬರ್ ಅಲ್ಲಿ ಮಾಡ್ತಿದ್ದೇವೆ. ಹೌದು. ಈಗ ನೀವು ಒಂದು ಪುಸ್ತಕ ಬಿಡುಗಡೆ ಮಾಡಿದ್ದೀರಿ ಅನ್ಸಲ್ಲ? ಈಗ ನನ್ನದೊಂದು ಕಥಾ ಖಜಾನೆ ಅಂತ ಪುಸ್ತಕ ಬಿಡುಗಡೆ, ಒಂದು ಪುಸ್ತಕ ಬಿಡುಗಡೆ ಮಾಡಿದ್ದೀರಿ. ಅದು ನನ್ನ ಸ್ವಂತ ಪುಸ್ತಕ. ಮತ್ತೆ ಇದರಲ್ಲಿ ಸಂಪಾದಕತ್ವದಲ್ಲಿ 4 ಪುಸ್ತಕಗಳನ್ನ ಮಾಡಿದ್ದೀರಿ. ನಿಮ್ಮದು ಯಾವಾಗ ಬಿಡುಗಡೆಗೊಂಡಿತ್ತು ನಿಮ್ಮ ಕಥಾ ಸಂಕಲನ? ನನ್ನ ಕಥಾ ಸಂಕಲನ 2021ರಲ್ಲಿ ಬಿಡುಗಡೆಗೊಂಡಿದ್ದು, ಆಗಸ್ಟ್ 21ರಂದು. ಹೌದಾ? ಅಂದ್ರೆ ಎಲ್ಲ ಕಥೆಗಳೇ ನಿಮ್ಮದು? ಕಥೆಗಳೇ ಎಲ್ಲ. ಜಾಸ್ತಿ ಇದು ದೆವ್ವಭೂತಗಳ ಕಥೆ ಉಂಟು, 1-2-3 ಮಕ್ಕಳ ಕಥೆ ಉಂಟು. ಹೌದಾ? ಅದು ಯಾರಿಂದ ಪ್ರೇರಣೆ ಸಿಕ್ಕಿತ್ತು? ಪುಸ್ತಕ ಮಾಡಬೇಕು ಅಂತ ಒಂದು ಅನಿಸೋದಿದೆ ಅಲ್ಲ? ಎಲ್ರು ಮಾಡುವಾಗ ನಮ್ಗೆ ಸಹ ಪುಸ್ತಕ ಮಾಡ್ಬೇಕು ಅಂತ ಒಂದು ಆಸಕ್ತಿ ಇತ್ತು. ಬರ್ದಿಟ್ಟ ಬರಹಗಳೆಲ್ಲ ಇಲ್ಲಾದ್ರೂ ಎಲ್ಲಿ ಮೊಬೈಲ್ ಎಲ್ಲ ಹಾಳಾಗುವಾಗ ಹೋಗ್ತದಲ್ಲ, ಹಾಗೆ ಒಂದು ಪುಸ್ತಕ ಮಾಡಿದ್ರೆ ಇರ್ತದೆ ಅಂತ ನೆನಪಿಗೆ ಅಂತ ಆಯ್ತು. ಮತ್ತೆ ಇದು ಕಥಾಬಿಂದು ಸಂಸ್ಥೆಯಿಂದ ಪುಸ್ತಕವನ್ನ ಬಿಡುಗಡೆ ಮಾಡಿ. ಆಮೇಲೆ ಇದು ಕವಿಗೋಷ್ಠಿಗಳಲ್ಲಿ ಭಾಗವಹಿಸುವುದು, ಅದರ ಬಗ್ಗೆ ಎಲ್ಲ? ಉಂಟು. ಕವಿಗೋಷ್ಠಿಗಳೆಲ್ಲ ಮಂಗಳೂರಲ್ಲಿ ಇರುವಾಗೆಲ್ಲ ಹೋಗ್ತಾ ಇದ್ದೆ. ಈಗ ಸ್ವಲ್ಪ ಕಮ್ಮಿ ಆಗಿದೆ, ಅಂದ್ರೆ ಈಗ ನಂಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಹಾಗಾಗಿ ಸ್ವಲ್ಪ ಕಮ್ಮಿ ಆಗಿದೆ. ಇಲ್ಲಾದ್ರೆ ತುಂಬಾ ಕವಿಗೋಷ್ಠಿಗಳಿಗೆಲ್ಲ ಹೋಗ್ತಾ ಇದ್ದೆ. ಪ್ರತಿ ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿ. ಆಕಾಶವಾಣಿ ರೇಡಿಯೋಗೆ? ರೇಡಿಯೋ ಸಾರಂಗಿಗೆ ಹೋಗಿದ್ದೆ ಫಸ್ಟ್. ಅದಾದ ನಂತರ ರೇಡಿಯೋ ಮಣಿಪಾಲಕ್ಕೆ ಹೋಗಿದ್ದೇನೆ. ಅಲ್ಲಿ ಕತೆ, ಅಲ್ಲಿ ಕೂಡ ಕತೆನೇ ಹೇಳಿದ್ದು. ನಂತರ ಈ ಬರವಣಿಗೆ ಬಿಟ್ಟು ಬೇರೆ ಯಾವುದ್ರಲ್ಲೆಲ್ಲ ಆಸಕ್ತಿ ಇದೆ ನಿಮಗೆ? ಯಾವ ಕ್ಷೇತ್ರದಲ್ಲಿ? ಚಿತ್ರ ಬಿಡಿಸೋದು ಆಸಕ್ತಿ. ಚಿತ್ರ ಬಿಡಿಸ್ತೀರಿ? ಮತ್ತೆ ರಂಗೋಲಿ ಹಾಕೋದು, ಮತ್ತೆ ಹೀಗೆ ಮನೆಯಲ್ಲಿ ನಮ್ಮದೇ ರಾಗದಲ್ಲಿ ಹಾಡು ಹೇಳ್ತೀರಿ? ಹೀಗೆ ನಮ್ಮಷ್ಟಕ್ಕೆ ನಾವು ಹಾಡು ಹೇಳ್ಕೊಂಡಿರೋದು. ಅದು ಬಿಟ್ರೆ ಓದುದ್ರಲ್ಲಿ ಕತೆ ಓದ್ತೀರಿ? ತುಂಬಾ ಓದ್ತೀರಾ ಪುಸ್ತಕಗಳು? ತುಂಬಾ ಅಂತ ಇಲ್ಲ, ಒಂದು ಮೀಡಿಯಂ ಆಗಿ ಓದುದು. ಕಾದಂಬರಿಗಳನ್ನೆಲ್ಲ ಸಿಕ್ಕಿದ್ರೆ ಓದ್ತೀರಿ? ಹೆಚ್ಚು ಕಮ್ಮಿ ಪುರ್ಸೊತ್ತಾಗುವಾಗ ಓದುದು. ಈ ಕಾಲೇಜ್ ದಿನಗಳೆಲ್ಲ ಆಸಕ್ತಿ ಇತ್ತ? ಕತೆ ಪುಸ್ತಕ ಓದುದೆಲ್ಲ ಆಸಕ್ತಿ ಇತ್ತು. ಲೈಬ್ರರಿಯಿಂದ ಕೊಂಡೋಗಿ ಓದ್ತಾ ಇದ್ದೆ. ಹೌದಾ? ಇಷ್ಟದ ಬರಹಗಾರರು ಯಾರು? ಸಾಹಿಸುತ್ತೆ. ಅವರು ತುಂಬಾ ಓದ್ತಾ ಇದ್ರಿ ಅನ್ಸುತ್ತೆ? ಓದ್ತಾ ಇರ್ತೇವೆ. ಆತ್ಮೀಯ ವೀಕ್ಷಕರೇ, ಕವಿ ಸಮಯ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ಕವಿ ಸಮಯಕ್ಕೆ ಮತ್ತೆ ಸ್ವಾಗತ. ಮಾನಸ ಅವರೇ, ಮತ್ತೆ ಮುಂದಿನ ಕವಿತೆಯನ್ನು ಓದಿ. ಇದು ಎಲ್ರಿಗೂ ಅನ್ವಯಿಸುತ್ತೆ. ಯಾರು ನಿನ್ನವರಿಲ್ಲಿ ಅಂತ ಕವನದ ಶೀರ್ಷಿಕೆ. ಯಾರ್ಯಾರು ನಮಗೆ ಯಾವ್ಯಾವ ಥರನು, ಕೆಲವರು ನೋವನ್ನು ಕೊಡ್ತಾರೆ ಜೀವನದಲ್ಲಿ, ಕೆಲವರು ಸಂತೋಷವನ್ನು ಕೊಡ್ತಾರೆ. ಈ ಕವನವನ್ನು ಎಲ್ರಿಗೂ ಅನ್ವಯಿಸುತ್ತೆ, ಓದ್ತೇನೆ.
ಈ ಜಗದಲ್ಲಿ ಯಾರು ನಿನ್ನವರಿಲ್ಲಿ, ನಿನಗಾಗಿ ಯಾರಿಲ್ಲ ನಿನ್ನವರೆಂದಿಲ್ಲಿ. ಈ ಜಗದಲ್ಲಿ ಯಾರು ನಿನ್ನವರಿಲ್ಲಿ, ನಿನಗಾಗಿ ಯಾರಿಲ್ಲ ನಿನ್ನವರೆಂದಿಲ್ಲಿ. ಬದುಕಿನ ಹಾದಿಯಲ್ಲಿ ಬಂದು ಹೋಗುವರಿಲ್ಲಿ, ಬದುಕಿನ ಹಾದಿಯಲ್ಲಿ ಬಂದು ಹೋಗುವರಿಲ್ಲಿ. ಜೀವನವೇ 3 ದಿನದ ಸಂತೆಯಿಲ್ಲಿ, ಜೀವನವೇ 3 ದಿನದ ಸಂತೆಯಿಲ್ಲಿ. ಅತಿಯಾಗಿ ಪ್ರೀತಿಸಬೇಡ ಯಾರನ್ನು ಇಲ್ಲಿ, ಅತಿಯಾಗಿ ಪ್ರೀತಿಸಬೇಡ ಯಾರನ್ನು ಇಲ್ಲಿ. ಅತಿಯಾಗಿ ದ್ವೇಷಿಸಲೂ ಬೇಡ ಯಾರನ್ನು ಇಲ್ಲಿ, ಅತಿಯಾಗಿ ದ್ವೇಷಿಸಲೂ ಬೇಡ ಯಾರನ್ನು ಇಲ್ಲಿ. ಎಲ್ಲರೂ ಕೇವಲ ನಿನ್ನ ಬದುಕಿನ ಪುಟಗಳಿಲ್ಲಿ, ಎಲ್ಲರೂ ಕೇವಲ ನಿನ್ನ ಬದುಕಿನ ಪುಟಗಳಿಲ್ಲಿ. ಓದುತ್ತಾ ಪುಟವ ತಿರುಗಿಸು ಕಣ್ಣು ಮುಚ್ಚುವ ಮುನ್ನವಿಲ್ಲಿ, ಓದುತ್ತಾ ಪುಟವ ತಿರುಗಿಸು ಕಣ್ಣು ಮುಚ್ಚುವ ಮುನ್ನವಿಲ್ಲಿ. ಅಕ್ಕರೆಯಿಂದ ಬೆರೆತು ಬಾಳು ಎಲ್ಲರೊಳಗಿಲ್ಲಿ, ಅಕ್ಕರೆಯಿಂದ ಬೆರೆತು ಬಾಳು ಎಲ್ಲರೊಳಗಿಲ್ಲಿ. ಆತ್ಮವಿಶ್ವಾಸದಿಂದ ಸಾಗು ಆತ್ಮೀಯವಾಗಿಲ್ಲಿ, ಆತ್ಮವಿಶ್ವಾಸದಿಂದ ಸಾಗು ಆತ್ಮೀಯವಾಗಿಲ್ಲಿ. ಮೋಹ ಮದ ಮತ್ಸರಗಳ ತೊರೆದು ಬಿಡಿಲ್ಲಿ, ಮೋಹ ಮದ ಮತ್ಸರಗಳ ತೊರೆದು ಬಿಡಿಲ್ಲಿ. ಆತ್ಮ ನಿನ್ನ ದೇಹ ತೊರೆವವರೆಗೂ ಎಲ್ಲ ಸಂಬಂಧವಿಲ್ಲಿ, ಆತ್ಮ ನಿನ್ನ ದೇಹ ತೊರೆವವರೆಗೂ ಎಲ್ಲ ಸಂಬಂಧವಿಲ್ಲಿ. ಆತ್ಮ ತೊರೆದೊಡನೆ ನೀ ಸೇರುವೆ ಮಣ್ಣಿನಲ್ಲಿ, ಆತ್ಮ ತೊರೆದೊಡನೆ ನೀ ಸೇರುವೆ ಮಣ್ಣಿನಲ್ಲಿ. ಆಸ್ತಿ ಐಶ್ವರ್ಯಗಳನ್ನೆಲ್ಲ ಬಿಟ್ಟು ಹೋಗಬೇಕಿಲ್ಲಿ, ಆಸ್ತಿ ಐಶ್ವರ್ಯಗಳನ್ನೆಲ್ಲ ಬಿಟ್ಟು ಹೋಗಬೇಕಿಲ್ಲಿ. ಪ್ರೀತಿಯಿಂದ ಬದುಕಿನಲ್ಲಿ ಎಲ್ಲರೊಳಗೊಂದಾಗಿಲ್ಲಿ, ಪ್ರೀತಿಯಿಂದ ಬದುಕಿನಲ್ಲಿ ಎಲ್ಲರೊಳಗೊಂದಾಗಿಲ್ಲಿ. ಬದುಕಿನ ಪಯಣದ ಬಂಡಿ ಮುಗಿಯೋದರೊಳಗಿಲ್ಲಿ, ಬದುಕಿನ ಪಯಣದ ಬಂಡಿ ಮುಗಿಯೋದರೊಳಗಿಲ್ಲಿ. ಈ ಜಗದಲ್ಲಿ ಯಾರು ನಿನ್ನವರಿಲ್ಲಿ, ಈ ಜಗದಲ್ಲಿ ಯಾರು ನಿನ್ನವರಿಲ್ಲಿ. ನಿನಗಾಗಿ ಯಾರಿಲ್ಲ ನಿನ್ನವರೆಂದಿಲ್ಲಿ. ಬದುಕಿನ ಸತ್ಯ ದರ್ಶನ ಮಾಡುವಂಥ ಕವಿತೆ. ತುಂಬ ಚೆನ್ನಾಗಿದೆ. ಮನುಷ್ಯರಿಗೆ ಅರ್ಥ ಆಗೋದು ಕಷ್ಟ ಕೆಲವೊಂದು ವಿಷಯಗಳು, ಅಂದರೆ ಇವೆಲ್ಲ ಕೇಳಿಸ್ಕೊಳ್ತಾರೆ, ಸತ್ಯ ಅಂತ ಒಪ್ಕೊಳ್ತಾರೆ, ಮತ್ತೆ ಭ್ರಮೆಯಲ್ಲೇ ಬದುಕುವಂಥದ್ದು. ಇದು ಯಾವ ಸಂದರ್ಭದಲ್ಲಿ ಬರೆದಿರುವಂಥ ಕವಿತೆ ನೀವು? ಅಂದರೆ ಒಂದೊಂದ್ಸಲ ಏನೋ ಒಂದು ವಿಷಯ ನಡೆದಿರುತ್ತೆ, ಅಂದರೆ ಸ್ಫೂರ್ತಿ ಆಗಿರುತ್ತೆ, ಈ ಥರ ಒಂದು ಬರೀಬೇಕು ಅಂತೇಳಿ. ಆ ಥರ ಏನಾದ್ರು ನೆನಪಿದೆಯಾ? ನನ್ನ ತಂದೆ ತೀರ್ಕೊಂಡ ನಂತರ ನನಗೆ ಅಂದರೆ ಜೀವನದಲ್ಲಿ ಇಷ್ಟೇ ಅನ್ನೋದು ಅರ್ಥ ಆಗಿ ಹೋಗಿದೆ. ಹಾಗಾಗಿ ಒಂದು ಯಾವುದಾದ್ರೂ ಇಂಥ ಘಟನೆಗಳು ಸಂಭವಿಸಿದಾಗ ಬದುಕಲ್ಲಿ ಏನಿಲ್ಲ ಅನ್ಸ್ಬಿಡುತ್ತೆ. ಅಹಂಕಾರ, ದ್ವೇಷ, ಅಸೂಯೆ ಎಲ್ಲ ಮಾಡ್ತೀವಿ. ಓ ಅವನ ಮೇಲೆ ಬಂದ, ಇವನ್ ಮೇಲೆ ಬಂದ ಎಲ್ಲ ಇಟ್ಕೊಳ್ತೀವಿ. ಆದ್ರೆ ಏನು ಇಲ್ಲ ಜೀವನದಲ್ಲಿ, ಎಲ್ಲ ಮಣ್ಣಿಗೆ ಹೋಗೋವರೆಗೆ ಮಾತ್ರ. ನಿಜ. ಹಾಗಾಗಿ ಒಂದು ದಿನ ನಾವು ಖುಷಿಯಿಂದ ಇರ್ತೇವೆ, ಚಿಕ್ಕ ಚಿಕ್ಕ ವಿಷಯದಲ್ಲೂ ನಾವು ಖುಷಿ ಅನುಭವಿಸಿದ್ರೆ ನಿಜವಾದ ಶ್ರೀಮಂತಿಕೆ ಅಂತ ಹೇಳ್ಬೋದು. ಇರೋವರೆಗೂ ಖುಷಿಯಾಗಿರ್ಬೇಕು, ಎಲ್ರ ಜೊತೆಗೆ ಬೆರ್ತಿರ್ಬೇಕು, ಎಲ್ಲರೊಳಗೊಂದಾಗಿರ್ಬೇಕು ಅನ್ನೋದಕ್ಕೆ. ಯಾಕಂದ್ರೆ ನೋಡಿ, ಈ ತರ ಕವಿತೆಗಳಲ್ಲೇ ತುಂಬಾ ಕವಿಗಳು ಬರೀತಾರೆ. ಅಂದ್ರೆ ಈ ತರ ಬದುಕಿನ ಸತ್ಯದ ಬಗ್ಗೆ ನಾವು ನೋಡ್ತೀವಿ, ಹೌದಲ್ಲ ಅಂತ ಅನ್ಕೊಳ್ತೀವಿ, ಅಷ್ಟಕ್ಕೆ ಮರ್ತು ಬಿಡ್ತೀವಿ. ಈ ಕಿವಿಯಲ್ಲಿ ಕೇಳಿ ಈ ಕಿವಿಯಲ್ಲಿ ಹೋಗ್ಬಿಡುತ್ತೆ, ಅನ್ಕೊಳ್ತೀವಿ ನಾವು ಆತರ ಇರ್ಬೇಕು ಅಂತೇಳಿ. ಚೆನ್ನಾಗಿದೆ ಕವಿತೆ. ಮುಂದೆ ಈಗ ಇನ್ನೇನು ನವರಾತ್ರಿ ಬರ್ತಾ ಇದೆ, ನವರಾತ್ರಿಗೋಸ್ಕರ ಗುಣಿತಾಕ್ಷರದಲ್ಲಿ ಬರೆದಿರೋ ಒಂದು ಕವನ ವಾಚನ ಮಾಡ್ತೇನೆ. ಶೀರ್ಷಿಕೆ ನವರಾತ್ರಿ. ಅದು ಗುಣಿತಾಕ್ಷರದ ನಾನ ನೀನಿ. ಅದರಲ್ಲಿ ನವರಾತ್ರಿಯಲ್ಲಿ ನಾನಾ ಅವತಾರದಲ್ಲಿ, ನವರಾತ್ರಿಯಲ್ಲಿ ನಾನಾ ಅವತಾರದಲ್ಲಿ, ನಿಮ್ಮ ಅದ್ಭುತ ಶಕ್ತಿಯಲ್ಲಿ, ನಿಮ್ಮ ಅದ್ಭುತ ಶಕ್ತಿಯಲ್ಲಿ ನೀವು ಸೊಗಸಾಗಿ ಕಾಣುತ್ತಲಿ, ನೀವು ಸೊಗಸಾಗಿ ಕಾಣುತ್ತಲಿ. ನುಂಗಿರುವ ನಮ್ಮ ಕಷ್ಟಗಳಿಗೆ ನೂತನ ಪರಿಹಾರವ ನೀಡುತ್ತಲಿ, ನುಂಗಿರುವ ನಮ್ಮ ಕಷ್ಟಗಳಿಗೆ ನೂತನ ಪರಿಹಾರ ನೀಡುತ್ತಲಿ. ನೃತ್ಯ ಪ್ರದರ್ಶನದಲ್ಲಿ ನೆತ್ತೆರೆನು ಹರಿಸಿ ರಾಕ್ಷಸರ ಸಂಹರಿಸುತ್ತಲಿ, ನೆತ್ತೆರೆನು ಹರಿಸಿ ರಾಕ್ಷಸರ ಸಂಹರಿಸುತ್ತಲಿ. ನೇಮಕವಾಗುತ್ತಾ ಪೀಠದಲ್ಲಿ ನೈವೇದ್ಯವ ಖುಷಿ ಖುಷಿಯಾಗಿ ಸ್ವೀಕರಿಸುತ್ತಲಿ. ನೊಂದು ಬೆಂದವರಿಗೆಲ್ಲ ನೋವ ಮರೆಸಿ ವರವ ನೀಡುತ್ತಲಿ, ನೊಂದು ಬೆಂದವರಿಗೆಲ್ಲ ನೋವ ಮರೆಸಿ ವರವ ನೀಡುತ್ತಲಿ. ನೌಕೆಯಂತೆ ಎಲ್ಲೆಡೆ ಚಲಿಸುತ್ತಲಿ, ನಂಬಿದವರ ಕೈ ಹಿಡಿಯುತ್ತಲಿ. ಆಹಾ, ಭಕ್ತರ ಮೊರೆಯ ಕೇಳುವ ನವಶಕ್ತಿಯ ನವ ಅವತಾರ ನೀವೇ ಅಮ್ಮನವರೇ. ಚೆನ್ನಾಗಿದೆ ಕವಿತೆ. ಧನ್ಯವಾದ. ಈ ಎಲ್ಲ ಕವಿತೆಗಳನ್ನು ಈಗಲೂ ನಿಮ್ಮ ಮನೆಯವರಿಗೆ ತೋರಿಸ್ತೀರಿ? ತೋರಿಸ್ತೇನೆ, ಅವರಿಗೆ ತಂಗಿಗೆಲ್ಲ ತೋರಿಸ್ತೀರಿ? ಅವ್ರು ಇಷ್ಟಪಟ್ಟ ನಂತರ ಪತಿಗೆ ಜಾಸ್ತಿ ತೋರಿಸ್ತಾ ಇರ್ತೇನೆ. ಇದು ಹೀಗೆ ಬರ್ದಿದ್ದೇನೆ, ಹಾಕ್ಬೇಕಾ ಸಾಮಾಜಿಕ ಜಾಲತಾಣದಲ್ಲಿ? ಹೌದು, ಈಗ ಹೇಗೆ ಅಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಎಂತ ಹಾಕ್ಲಿಕ್ಕೂ ಹೆದರಿಕೆ, ನೋಡ್ಬೇಕು ಯಾವುದೇ ಒಂದು ಬರಹವನ್ನು ಬರ್ದ್ರು ಎಷ್ಟು ಪ್ರೋತ್ಸಾಹ ಸಿಗುತ್ತೆ. ಒಂದೊಂದ್ಸಲ ಮನಸ್ಸನ್ನು ಮುರಿಯುವಂತಹ ಘಟನೆಗಳು ನಡೆಯುವ ಒಂದು ಚಿಕ್ಕದ್ ಹಾಕಿದ್ರು
ಸೂಕ್ಷ್ಮ ಮನಸ್ಸಿನವರು ಅದು ತುಂಬಾ ತಗೊಂಡ್ಬಿಡ್ತಾರೆ. ತಗೊಳ್ತಾರೆ, ಅದೇ, ಎಷ್ಟೋ ಜನ ಇದು ಬೇಡವೇ ಬೇಡ ಅಂತ ಹೇಳಿ ಹಾಗೇನೆ. ಇರ್ತಾರೆ. ನಿಮ್ಮ ಅನುಭವ ಹೇಗಿದೆ ಈ ಸಾಮಾಜಿಕ ಜಾಲತಾಣದ ಬಗ್ಗೆ? ಸಾಮಾಜಿಕ ಜಾಲತಾಣ ನಾವು ಹೇಗೆ ಬಳಸ್ಕೊಳ್ತೇವೆ ಹಾಗೆ ನಮ್ಗೆ ಅಂತ. ನಾವು ಮೊದ್ಲೆಲ್ಲಾದ್ರೆ ಶಿಕ್ಷಣಕ್ಕೆಲ್ಲ ತುಂಬಾ ಕಷ್ಟ ಪಡ್ತಿದ್ರು ಪಾಪ. ಈಗ ಮೊಬೈಲ್ ಅಲ್ಲಿ ಎಷ್ಟೊಂದು ಸಹಕಾರ ಆಗತ್ತೆ. ಗೂಗಲ್ ಇಂದ ಎಷ್ಟೋ ಶಿಕ್ಷಣಗಳೆಲ್ಲ ಕಲ್ತ್ಕೊಳ್ತಾರೆ. ಅದೇ ಬಳಸ್ಕೊಡುವ ರೀತಿ ನಾವು ಬದಲಾಯಿಸ್ಕೊಳ್ಬೇಕು. ನಮ್ಮ ಮಕ್ಕಳು ಹೇಗೆ ಬಳಸ್ತಿದ್ದಾರೆ ಅಂದ್ರೆ ನಾವು ಅದನ್ನ ಗಮನಿಸ್ಬೇಕು, ನೋಡ್ಬೇಕು. ನನ್ನ ಪ್ರಕಾರ ನನ್ಗೆ ಸಾಮಾಜಿಕ ಜಾಲತಾಣ ತುಂಬಾ ಸಹಕಾರ ನೀಡಿದೆ. ನನ್ನ ಒಂದು ಬರವಣಿಗೆ ಪಯಣಕ್ಕೆ ತುಂಬಾ ಸಹಕಾರ. ಅದ್ರಲ್ಲಿ ತುಂಬಾ ಹಾಕ್ತಿದ್ದೀರಾ? ಹಾಕ್ತೇನೆ, ವಾಟ್ಸಪ್ ಅಲ್ಲಿ, ಸ್ಟೇಟಸ್ ಅಲ್ಲಿ, ಅಲ್ಲ ಇದರಲ್ಲಿ ಫೇಸ್ಬುಕ್ ಅಲ್ಲಿ ಹಾಕ್ತಾ ಇರ್ತೇನೆ. ಅಂದ್ರೆ ಯಾವ ರೀತಿ ಪ್ರತಿಕ್ರಿಯೆ ಬರ್ತಿದಾವೆ? ಎಲ್ಲರೂ ಚೆನ್ನಾಗಿ ಮೆಚ್ಚುಗೆ ಅಂದ್ರೆ ವ್ಯಕ್ತಪಡಿಸ್ತಿದ್ದಾರೆ. ನನ್ನ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಇರುವವರೆಲ್ಲ ನೋಡ್ತಾರಲ್ಲ, ಅವರೆಲ್ಲ ಮೆಚ್ಚುಗೆ ವ್ಯಕ್ತಪಡಿಸ್ತೇವೆ. ನನ್ನ ಫ್ರೆಂಡ್ಸ್ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಅಂದ್ರೆ ಯಾರು ಗೊತ್ತಿರಲ್ಲ, ಈಗ ಇದ್ ಮಾಡುದು ಹೈಕ್ ಮಾಡುದು ಅದೆಲ್ಲ ಜಾಸ್ತಿ ಉಂಟಲ್ಲ. ಹಾಗಾಗಿ ಜಾಸ್ತಿ ಅನ್ನೋನ್ ಫ್ರೆಂಡ್ಸ್ ಮಾಡುದಿಲ್ಲ. ನಮ್ಮ ಫ್ಯಾಮಿಲಿ ಸರ್ಕಲ್ ಫ್ರೆಂಡ್ಸ್ ಎಲ್ಲ ಇದ್ದಾರೆ. ಎಲ್ಲರದ್ದು ಪ್ರತಿಕ್ರಿಯೆ ಚೆನ್ನಾಗಿರುತ್ತೆ. ಅದರಿಂದ ಸ್ವಲ್ಪ ತುಂಬಾ ಉತ್ಸಾಹ ಬರಿಬೇಕು, ಇನ್ನು ಏನಾದ್ರೂ ಹೊಸದನ್ನ ಬರಿಬೇಕು ಅಂತ ಹೇಳಿ ಅನ್ಸುತ್ತೆ. ಈ ಸಾಹಿತ್ಯದ ಬಗ್ಗೆ ಮುಂದೆ ಏನೆಲ್ಲ ಕನ್ಸ್ಕೊಂಡಿದ್ದಾರೆ? ಅಂದ್ರೆ ಈ ತರ ಇರ್ಬೇಕು, ಹೀಗ್ ಮಾಡ್ಬೇಕು, ಇನ್ನಷ್ಟು ಪುಸ್ತಕ ಬರಿಬೇಕು ಅಂತದ್ ಏನಿದೆ ಕನಸು? ಇದು ಕಥಾ ಸಂಕಲನ ಆಗಿದೆ. ಇನ್ನೊಂದು ಕವನ ಸಂಕಲನವನ್ನ ಮಾಡ್ಬೇಕು, ಮತ್ತೊಂದು ಲೇಖನವನ್ನ ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ. ಲೇಖನಗಳನ್ನೆಲ್ಲ ಸೇರಿಸಿ ಒಂದು ಪುಸ್ತಕ ಮಾಡ್ಬೇಕು ಅಂತ ಹೇಳಿ ಆಸೆ ಇದೆ. ನೋಡ್ಬೇಕು ಹೇಗೆ ಆಗ್ತದೆ. ಮತ್ತೆ ನಮ್ಮ ವೀಕ್ಷಕರಿಗೆ ಏನ್ ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ? ಮೊದಲನೇದಾಗಿ ನಿಮ್ಮ ಚಾನಲ್ನವರಿಗೆ ತುಂಬಾ ಧನ್ಯವಾದ. ಯಾಕೆಂದ್ರೆ ನಾನು 2ನೇ ಸತಿ ಚಾನಲ್ಗೆ ಬರ್ತಾ ಇದ್ದೀನಿ, ತುಂಬಾ ಖುಷಿ ಆಗ್ತಾ ಇದೆ. ಹಾಗೆ ನಾವು ಕವಿಗಳಿಗೆ ಮಾಧ್ಯಮದವರ ಸಹಕಾರ ತುಂಬಾ ಮುಖ್ಯವಾಗಿದೆ. ಈ ಸ್ಪಂದನ ಚಾನಲ್ನವರು ತುಂಬಾ ಸಹಕಾರ ನೀಡ್ತಾ ಇದ್ದೀರಾ. ಒಂದು ಕವಿ ಸಮಯ ಮಾಡಿ ಎಲ್ಲಾ ಕವಿಗಳನ್ನು ಕರೆಸಿದ್ದು ನೋಡು, ಹೆಸರು ಕೇಳುವಾಗ್ಲೇ ಖುಷಿ ಆಯ್ತು, ನಾವು ಒಮ್ಮೆ ಹೋಗ್ಬೇಕು ಅಂತ. ಹೀಗೆ ಆಗ್ತದೆ, ಎಲ್ರಿಗೂ ಆಗಿರ್ತದೆ ಅದು. ಈಗ ನಾನು ಹೋದ ಕೂಡಲೇ ತುಂಬಾ ಜನ ಕೇಳಲಿಕ್ಕೆ ಇರ್ತಾರೆ, ನೀವು ಹೇಗೆ ಹೋಗಿದ್ದು ಅಂತೆಲ್ಲ. ಹಾಗೆ ಈ ಒಂದು ಕಾರ್ಯಕ್ರಮ ಕವಿಗಳಿಗೆ ಒಂದು ಉತ್ತಮ ವೇದಿಕೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ನಿಮ್ಮ ನಿರೂಪಣೆ ಕೂಡ ಚೆನ್ನಾಗಿದೆ, ಧನ್ಯವಾದಗಳು. ಹಾಗೆ ಮಾಧ್ಯಮದವರು ಒಳ್ಳೆ ಸಹಕಾರ ಕೊಡ್ತಿದೆ. ಜನಗಳಿಗೆ ಹೇಳ್ಬೇಕು ಅಂದ್ರೆ ಅದೇ, ಯಾರು ನಿನ್ನವರು ಇಲ್ಲಿ ಕವನ ವಾಚನ ಮಾಡಿದ್ನಲ್ಲ, ಅದೇ ಎಲ್ಲ ಯಾರು ದ್ವೇಷ ಅಸೂಹೆ ಎಲ್ಲ ಬೆಳೆಸ್ಕೊಳ್ಳದೆ ನಿಮ್ಮವರೊಟ್ಟಿಗೆ ನೀವು ಚೆನ್ನಾಗಿರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಪ್ರೀತಿಯಿಂದ ಬಾಳಿ ಇರೋದು 3 ದಿವಸ ಅಲ್ವಾ? ಖಂಡಿತ. ಹಾಗೆ ತುಂಬಾ ಖುಷಿ ಆಯ್ತು ನಿಮ್ಮೊಂದಿಗೆ ಮಾತನಾಡಿ. ಧನ್ಯವಾದಗಳು. ತುಂಬಾ ಖುಷಿ ಆಯ್ತು. ನಿಮ್ಮ ಎಲ್ಲಾ ಆಸೆಗಳು ಕನಸುಗಳು ಈಡೇರ್ಲಿ. ನನ್ನ ಕುಟುಂಬಕ್ಕೆ ಧನ್ಯವಾದಗಳನ್ನು ಹೇಳ್ತೇನೆ. ಯಾಕೆಂದ್ರೆ ಇಲ್ಲಿ ಈ ಸ್ಥಾನದಲ್ಲಿ ಕೂತು ಮಾತಾಡ್ತಾ ಇದ್ದೇನೆ ಅಂದ್ರೆ ಅದಕ್ಕೆ ನನ್ನ ಬೆನ್ನೆಲುಬಾಗಿ ನನ್ನ ಕುಟುಂಬ ಇದೆ. ನನ್ನ ಪತಿಗೆ, ನನ್ನ ಮಗನಿಗೆ, ನನ್ನ ಮಾವನಿಗೆ, ತಾಯಿಗೆ, ತಂಗಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ತುಂಬಾ ಖುಷಿ ಆಯ್ತು. ಹಾಗೆ ನಿಮ್ಮ ಅಮೂಲ್ಯ ಸಮಯವನ್ನು ಕೊಟ್ಟಿದ್ರಿ, ಇಲ್ಲಿ ಬಂದ್ರಿ, ಆತ್ಮೀಯವಾಗಿ ಮಾತಾಡಿದ್ರಿ. ಹಾಗೆ ನಿಮ್ಮ ಎಲ್ಲಾ ಕನಸುಗಳು ಸಹ ಈಡೇರ್ಲಿ ಅಂತ ಹೇಳಿ ಹಾರೈಸ್ತಾ ಇದ್ದೇನೆ. ಕವನ ಸಂಕಲನ, ಕಥಾ ಸಂಕಲನ, ಇನ್ನೊಂದು ನಿಮ್ಮ ಬರಹಗಳ ಒಂದು ಲೇಖನಗಳ ಸಂಗ್ರಹ ಅವೆಲ್ಲ ಬೇಗ ಬರ್ಲಿ ಅಂತ ಹೇಳಿ ನಾನು ನಿಮ್ಗೆ ಹಾರೈಸ್ತಾ ಇದ್ದೇನೆ. ಧನ್ಯವಾದಗಳು ಮೇಡಮ್. ಹಾಗೆ ಸ್ಪಂದನ ಟಿವಿಗೆ ಮತ್ತೆ ನಿಮ್ಗೆ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳನ್ನು ಹೇಳ್ತೇನೆ. ಧನ್ಯವಾದಗಳು. ನಾನು ನಿಮಗೆ ಪುಸ್ತಕಗಳನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಇದು ನನ್ನ ಕಥಾ ಖಜಾನೆ, ಹಾಗೆ ನಮ್ಮ ಸಂಸ್ಥೆಯಿಂದ ಮಾಡಿರುವಂತಹ ಪತಂಗ ಪರ್ವ ಮತ್ತು ಸಂಗ್ರಹದ ಸಾಹಿತ್ಯ ಮಾಲೆ, ಇದನ್ನು ನಿಮಗೆ ಕೊಡಬೇಕು ಅಂತ. ಧನ್ಯವಾದ. ಥ್ಯಾಂಕ್ ಯು. ಇದರಲ್ಲಿ 2 ನಿಮ್ಮದು ಕಥಾ ಸಂಕಲನಗಳು ಇದೆರಡು. ಹೌದು. ಇದು ನಿಮ್ಮ ಸಂಪಾದಕೀಯದಲ್ಲಿ ಬಂದದ್ದು, ಬಿಡುಗಡೆಗೊಂಡಿರುವಂತದ್ದಲ್ಲ. 3 ಪುಸ್ತಕಗಳು. ಅದು ನಮ್ಮ ಸಂಸ್ಥೆಯದ್ದು. ಇನ್ನು ಆಚೆದ್ದು ಇರುದು ಇದು ಸಂಸ್ಥೆ. ಇದೆರಡು ನನ್ನ ಸಂಪಾದಕತ್ವದ್ದು. ಹೌದು. ತುಂಬಾ ಖುಷಿ ಆಯ್ತು. ಧನ್ಯವಾದಗಳು. ಇದು ಇಂದಿನ ಕವಿ ಸಮಯ. ಮತ್ತೊಂದು ಕವಿ ಸಮಯದಲ್ಲಿ ಇನ್ನೊಬ್ಬ ಅತಿಥಿಯೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ನೋಡ್ತಾ ಇರಿ ಸ್ಪಂದನ.